ಇವತ್ತು ಬೋರ್ವೆಲ್ ಪಂಪ್ಸೆಟ್ಗೆ ಮೀಟರ್ ಅಳವಡಿಸಬೇಕಂತ ಮುಂದಾಗೈತೆ. ರೈತ ಬೆಳೆದಿರೋಂಥ ಬೆಂಬಲ ಬೆಲೆ ಕೊಡಬೇಕು, ರೈತರ ರಕ್ಷಣೆ ಮುಂದಾಗಬೇಕು. ಈ ರೈತ ಸಾಲಗಾರ ಸುಸ್ತಾಗಿದ್ದಾನೆ. ನಮ್ಮ ದೇಶ ದಿವಾಳಿ ಆದ್ರೆ ನಾಳೆ ಅನ್ನ ಕೊಡೋರು ಯಾರು? ಈ ವಿದ್ಯುತ್ ಖಾಸಗೀಕರಣ ಮಾಡೋದು ಕೈ ಬಿಡಬೇಕು. ಇನ್ನು ಸ್ಮಾರ್ಟ್ ಮೀಟರ್ ಹಾಕ್ಬಿಟ್ರೆ ಪೂರ್ತಿ ಮಣ್ಣು ತಿನ್ಬೇಕು. ಎಲ್ಲಿ ರೈತನಿಗೆ ಅನ್ಯಾಯ ಆಗ್ತದೋ ಆ ಜಾಗದಲ್ಲಿ ನಿಂತು ನಾವು ಹೋರಾಟಕ್ಕೆ ಸಿದ್ಧರಿದ್ದೀವಿ. ಈ ದೇಶದ ಭದ್ರತೆಯನ್ನು ನಾಶ ಮಾಡಕ್ಕೆ ಹೊರಟ ಇದೆ ಸರ್ಕಾರ. ರೈತರ ಮೇಲೆ ಅನ್ಯಾಯ ಮಾಡಿ ವಿದ್ಯುತ್ತನ್ನ ಖಾಸಗಿ ಅನಿಲ್ ಅಂಬಾನಿ ಅಂತವ್ರಿಗೆ ಕೊಟ್ಟು ಈ ರೈತರನ್ನು ಒಕ್ಕಲೆಬ್ಬ ಕೆಲಸವನ್ನ ಮಾಡ್ತಾ ಇದ್ದಾರೆ ಮೋದಿಜಿ ಅವರು. ಪಾವಗಡ ತಾಲೂಕಿನ ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ಪೂಜ್ಯಾರಪ್ಪ ಪಾವಗಡ ಇವರ ನೇತೃತ್ವದಲ್ಲಿ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸಿ ಕೃಷಿ ಪಂಪ್ ಸೆಟ್ಟುಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಸಲು ಮುಂದಾಗಿರುವುದನ್ನು ವಿರೋಧಿಸಿ ಮತ್ತು ಕೃಷಿ ಕ್ಷೇತ್ರದ ಉಳಿವಿಗಾಗಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರಾದ ಪೂಜ್ಯಾರಪ್ಪನವರು ಮಾತನಾಡುತ್ತಾ, ದೇಶದ ಕೃಷಿ ವಲಯ ಇಂದು ಅನೇಕ ಬಿಕ್ಕಟ್ಟುಗಳನ್ನು ಎದುರಿಸುತ್ತಿದೆ. ಆಡಳಿತಾರೂಢ ಸರ್ಕಾರಗಳು ಕಾರ್ಪೊರೇಟ್ ವಲಯವನ್ನು ರಕ್ಷಿಸಲು ಕಟ್ಟಬದ್ಧರಾಗಿರುವಂತೆ ಕಂಡುಬಂದಿದ್ದು, ಕೃಷಿ ಕ್ಷೇತ್ರದ ಬೆನ್ನೆಲುಬು ಮುರಿಯಲು ಮುಂದಾಗಿದ್ದಾರೆ. ಭಾರತದ ಅಭಿವೃದ್ಧಿಗೆ ಕೃಷಿ ಕ್ಷೇತ್ರದ ಮೂಲಾಧಾರ 70% ರೈತಾಪಿ ಜನರಿದ್ದಾರೆ. ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಕೃಷಿ ಕ್ಷೇತ್ರವನ್ನು ಹತ್ತಿಕ್ಕುವ, ರೈತಾಪಿ ಬದುಕನ್ನು ನಾಶ ಮಾಡುವ ಹುನ್ನಾರಗಳು ವರ್ಷದಿಂದ ವರ್ಷಕ್ಕೆ ಜಾಸ್ತಿಯಾಗುತ್ತಿವೆ ಎಂದರು. ರೈತರ ಬದುಕಿನ ಉಳಿವಿಗಾಗಿ ರೈತರ ಧ್ವನಿ ಎತ್ತಿ ಬೀದಿಗಿಳಿದು ಆಳುವ ವರ್ಗಗಳನ್ನು ಹೆಚ್ಚು ಎಚ್ಚರಿಸುವ ಕೆಲಸ ಮಾಡಬೇಕಾಗಿದೆ ಹಾಗೂ ಪ್ರಧಾನಮಂತ್ರಿ ಸಾಮಾನ್ಯ ಯೋಜನೆ ಅಡಿಯಲ್ಲಿ 442 ಕೋಟಿಗಿಂತಲೂ ಹೆಚ್ಚು ಹಣ ದುರುಪಯೋಗವಾಗಿದ್ದು, ಕೂಡಲೇ ತಪ್ಪಿತಸ್ಥರ ಮೇಲೆ ಕ್ರಮ ವಹಿಸಿ ಫಲಾನುಭವಿಗಳಿಗೆ ಹಣ ಪಾವತಿಸಬೇಕು ಎಂದು ತಿಳಿಸಿದರು. ಇವತ್ತು ರೈತರ ಮೇಲೆ ಬೋರ್ವೆಲ್ ಪಂಪ್ಸೆಟ್ಗೆ ಮೀಟರ್ ಅಳವಡಿಸಬೇಕಂತ ಮುಂದಾಗೈತೆ. ತಕ್ಷಣ ಅದನ್ನು ಕೈಬಿಟ್ಟು ರೈತ ಬೆಳೆದಿರೋಂಥ ಬೆಂಬಲ ಬೆಲೆ ಕೊಡಬೇಕು, ರೈತರ ರಕ್ಷಣೆ ಮುಂದಾಗಬೇಕು. ಅದನ್ನು ಬಿಟ್ಟು ಇವರು ಮಾಸ್ಟೆಕ್ ಮೀಟ್ರ್ ಏನೋ ಮೊಬೈಲ್ನಲ್ಲಿ ಕರೆನ್ಸಿ ಇದ್ದಂಗೆ ಹಾಕಿಬಿಟ್ರೆ ಈಗಲೇ ಹಾಕಿ ರೈತ ಸಾಲಗಾರ ಸುಸ್ತಾಗಿದ್ದಾನೆ. ಇವತ್ತು ಅದನ್ನೇ ಮೀಟ್ರ್ ಹಾಕಿರಿ ಇವತ್ತು ಗಿಡ ಹಾಗೂ ಮರಗಳು ಕೂಡ ಉಳಿಸ್ಕೊಂಬಕ್ಕಾಗ್ತಾ ಇಲ್ಲ. ಆ ರೈತ ಸಂಪೂರ್ಣವಾಗಿ ಭೂಮಿ ಕೈ ಬಿಟ್ಬಿಡ್ತಾನೆ. ರೈತ ಈ ಸರ್ಕಾರ ಕೈಗೆತ್ತಿಕೊಂಡಿರೋದು ರೈತರನ್ನ ಒಕ್ಕಲೆಬ್ಬರಿಸಿ ಲಾಸ್ಟ್ಗೆ ಗುತ್ತಿಗೆಗಾರರಿಗೆ ಸೇರಿಸ್ಬಿಟ್ರಿ ಈ ಜಮೀನು. ಬೇಕಾದಷ್ಟು ಅವ್ರು ಬೆಳೀತಾರೆ. ಅವ್ರು ಏನು ಕಂಪ್ನಿಯವ್ರು ಬೆಳೆಯೋದು ಯಾವುದು ಅಂದರೆ ಬೇರೆ ದೇಶದಲ್ಲಿ ಲಾಭ ಬರೋ ಬೆಳೆ ಬೆಳೀತಾನೆ. ಈ ದೇಶದ ಭದ್ರತೆಯನ್ನು ನಾಶ ಮಾಡಕ್ಕೆ ಹೊರಟ ಇದೆ ಸರ್ಕಾರ. ಈ ದೇಶದ ಆಹಾರ ಭದ್ರತೆ ಪೂರ್ತಿ ಎಫೆಕ್ಟ್ ಆಗ್ತೈತೆ. ಇವತ್ತು ಕನಿಷ್ಠ ಅಂದರೆ ಈ ಭಾರತ ದೇಶದಲ್ಲಿ 174 ಭಾಗ ರೈತರು ಇದ್ದಾರೆ. ಅಂಥದ್ದನ್ನ ಒಕ್ಕಲೆಬ್ಬರಿಸೋಕೆ ಈ ಸರ್ಕಾರ ಮುಂದಾಗೈತೆ. ತಕ್ಷಣ ನಮ್ಮ ರಾಜ್ಯ ಮುಖ್ಯಮಂತ್ರಿ ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಕೂಡ ಈ ಕಾಳಜಿಯನ್ನು ಕೈ ಬಿಡಬೇಕು. ರೈತರ ಮ್ಯಾಗಳು ತೆಗೆದು ರೈತ ಬೆಳೆದಿರೋದಕ್ಕೆ ಬೆಂಬಲ ಬೆಲೆ ಕೊಡಬೇಕು. ಯಾವುದೇ ಒಂದು ಶೇಂಗಾ ಆಗಿರ್ಬೋದು, ಒಂದು ತರಕಾರಿ ಆಗಿರ್ಬೋದು, ಒಂದು ಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ಇಡೀ ನಮ್ಮ ಕರ್ನಾಟಕದಲ್ಲಿ 100ಕ್ಕೆ 74 ಭಾಗ ರೈತರಿದ್ದಾರೆ. ಅಂಥ ರೈತರ ಮೇಲೆ ಅನ್ಯಾಯ ಮಾಡಿ ವಿದ್ಯುತ್ತನ್ನು ಖಾಸಗಿ ಅನಿಲ್ ಅಂಬಾನಿ ಅಂತವ್ರಿಗೆ ಕೊಟ್ಟು ಈ ರೈತರನ್ನ ಒಕ್ಕಲೆಬ್ಬ ಕೆಲಸವನ್ನು ಮಾಡ್ತಾ ಇದ್ದಾರೆ ಮೋದಿಜಿ ಅವರು. ಖಂಡಿತ ನಾವು ವಿರೋಧ ಮಾಡ್ತೀವಿ. ನಮ್ಮ ಭಾರತದ ರಕ್ಷಣೆ ಕಾಪಾಡಬೇಕಾದ್ರೆ ಅನ್ನದಾತ ಬೆಳೆದು ಅನ್ನ ಕೊಡ್ತಾನೆ ದೇಶಕ್ಕೆ. ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ನೋಡ್ತೀವಿ, ಪಾಕಿಸ್ತಾನದಲ್ಲಿ 250 ರೂಪಾಯಿ ಒಂದು ಕೆಜಿ ಅಕ್ಕಿ. ಆ ಥರ ನಮ್ಮ ದೇಶ ದಿವಾಳಿ ಆದರೆ ನಾಳೆ ಅನ್ನ ಕೊಡೋರು ಯಾರು? ಆಗಬಾರ್ದದು. ಖಂಡಿತವಾಗಿ ಮೋದಿಜಿಯವರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈ ಕಾನೂನನ್ನು ಖಂಡಿತವಾಗಿ ಕೈ ಬಿಡಬೇಕಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಪಾವಗಡ ತಾಲೂಕಿನ ಎಲ್ಲ ಪತ್ರಿಕೆ ಮಾಧ್ಯಮದವರು. ರೈತ ಸಂಘದ ಉಪಾಧ್ಯಕ್ಷ ನಾರಾಯಣಪ್ಪ ಮಾತನಾಡುತ್ತಾ, ಕೃಷಿ ಪಂಪ್ ಸೆಟ್ಗಳಿಗೆ ಮೀಟರ್ ಅಳವಡಿಸುವ ಹುನ್ನಾರದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಿಂದೆ ಸರಿಯಬೇಕು. ಅಕ್ರಮ ಸಕ್ರಮ ಯೋಜನೆಯಡಿಯಲ್ಲಿ ನೋಂದಾವಣಿಯಾಗಿರುವ ಎಲ್ಲ ಪ್ರಕರಣಗಳಲ್ಲಿ ಟ್ರಾನ್ಸ್ಫಾರ್ಮ್ ಅಳವಡಿಸಿ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ನಾವಿನ್ನೂ ಏನು ಕೇಳಿಲ್ಲ. ಈಗ ತಾನೇ ನಾವು ಪ್ರತಿಭಟನೆಗೆ ಮುಂದಾಗಿ ಬಂದಿದ್ದೀವಿ. ಈ ಪ್ರತಿಭಟನೆ ಯಾಕಪ್ಪ ಇವತ್ತು ಹಮ್ಮಿಕೊಂಡಿದ್ದೀವಿ ಅಂದರೆ, ರೈತರ ಹೋರಾಟ. ಈ ವಿದ್ಯುತ್ ಖಾಸಗೀಕರಣ ಮಾಡೋದು ಕೈ ಬಿಡಬೇಕು. ಬಟ್ ವಿದ್ಯುತ್ಗೆ ಸ್ಮಾರ್ಟ್ ಮೀಟ್ರ್ ಹಾಕೋಕ್ಕೆ ಮುಂದಾಗಿದೆ ಸರ್ಕಾರ. ಅದನ್ನು ಕೈ ಬಿಡಬೇಕು. ಈಗಲೇ ಮೀಟ್ರ್ ಹಾಕ್ದಲ್ಲೇ ರೈತ ಬೆಳೆ ಬೆಳೆದು ಅನ್ನ ತಿನ್ನೋಕ್ಕಾಗ್ತಾಯಿಲ್ಲ. ಈಗಲೇ ಅರ್ಧ ಮಣ್ಣು ತಿಂತಾ ಇದ್ದಾನೆ. ಇನ್ನು ಸ್ಮಾರ್ಟ್ ಮೀಟ್ರ್ ಹಾಕ್ಬಿಟ್ರೆ ಪೂರ್ತಿ ಮಣ್ಣು ತಿನ್ನಬೇಕು. ಇದನ್ನು ನಾವು ಖಂಡಿಸ್ತೀವಿ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಎರಡೂ ಒಗ್ಗೂಡಿ ಈ ಸ್ಮಾರ್ಟ್ ಮೀಟರನ್ನು ಅಳವಡಿಸೋದು ಕೈಬಿಟ್ಟು ಈ ಖಾಸಗೀಕರಣ, ವಿದ್ಯುತ್ ಖಾಸಗೀಕರಣ ಮಾಡೋದನ್ನ ಕೈ ಬಿಡಬೇಕೆಂದು ನಾವು ತಮ್ಮಲ್ಲಿ ಕಳಕಳಿಯಿಂದ ನಾವು HT ನಾರಾಯಣಪ್ಪ ಅಂತ ಹರಿಹರಪುರ. ನಾವು ವ್ಯವಸಾಯ ಮಾಡೋರು, ವ್ಯವಸಾಯಗಾರರು. ಅನ್ಯಾಯನ ಹೋರಾಟ ಮಾಡ್ತೀವಿ ನಾವು. ಎಲ್ಲಿ ರೈತನಿಗೆ ಅನ್ಯಾಯ ಆಗ್ತದೋ ಆ ಜಾಗದಲ್ಲಿ ನಿಂತು
ನಾವು ಹೋರಾಟಕ್ಕೆ ಸಿದ್ಧರಿದ್ದೇವೆ. ನಂತರ ತಾಲೂಕು ಸೆರಸ್ತೆದಾರರು ಚಂದ್ರಶೇಖರ ಹಾಗೂ ಅಂಜಲಿ ಎಡಬ್ಲ್ಯೂಇ ಕೃಷ್ಣಮೂರ್ತಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪಿಎ ನರಸಪ್ಪ, ಪಳವಳ್ಳಿ ರಾಮಚಂದ್ರಪ್ಪ, ಸಿಕೆಪುರ ನರಸಣ್ಣ, ಅಂಜಿನಪ್ಪ, ಗೋವಿಂದಪ್ಪ, ಸಿದ್ದಪ್ಪ, ಹನುಮಂತರಾಯಪ್ಪ, ರಾಮಲಿಂಗಪ್ಪ, ಲಕ್ಷ್ಮೀನಾಯಕ, ತಿಪ್ಪೇಸ್ವಾಮಿ ಹಾಗೂ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಸಂಘದ ಸದಸ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ. ಮತ್ತು ವಿದ್ಯುತ್ತನ್ನು ಮಾಸ್ಟೆಕ್ ಮೀಟ್ರನ್ನು ಅಳವಡಿಸಬೇಕಂತ ರೈತರ ಪಂಪ್ ಸೆಟ್ಗಳಿಗೆ ಮುಂದಾಗಿದೆ. ತಕ್ಷಣ ಈ ವಿದ್ಯುತ್ ಮೀಟ್ರ್ ಹಾಕೋದನ್ನು ಕೈ ಬಿಡಬೇಕು. ಏಕೆಂದರೆ ಈ ದೇಶದಲ್ಲಿ 100ಕ್ಕೆ 74 ಭಾಗ ರೈತರೇ ಇರೋದು. ಅಂಥ ರೈತರ ಮೇಲೆ ಇವತ್ತು 2-3 ವರ್ಷದಿಂದ ಅನಾವೃಷ್ಟಿನೂ ಆಗೈತೆ, ಅತಿವೃಷ್ಟಿನೂ ಆಗೈತೆ, ಸಂಪೂರ್ಣ ನಾಶ ಆಗಿದೆ ರೈತರು. ಇಂಥ ಟೈಮ್ನಲ್ಲಿ ನೀವು ಈ ಸರ್ಕಾರ ಇಂಥ ಅನಿಷ್ಟಭಕ್ತಿ ತಂದು ರೈತರ ಮೇಲೆ ಹೊರೆ ಎಳೆದರೆ ಖಂಡಿತ ರೈತರ ಬೇಸಾಯ ಬಿಡ್ತಾನೆ. ಈ ದೇಶದ ಭಾರತದ ಅನ್ನ ಬೆಳೆಯ ರೈತನ ಬದುಕು ಸಂಪೂರ್ಣ ನಾಶ ಆಗ್ತೈತೆ. ಈ ದೇಶದಲ್ಲಿರೋ ಇವತ್ತು 7 ಕೋಟಿ ಜನ, ನಮ್ಮ ಭಾರತ ದೇಶದಲ್ಲಿ 130 ಕೋಟಿ ಮೇಲೆ ಐತೆ ಜನ. ಇವತ್ತು ನಮ್ಮ ಕರ್ನಾಟಕದಲ್ಲಿ 7 ಕೋಟಿ ಜನ ಕಲಿತೈತೆ, 6.7 ಕೋಟಿ ಜನ ಐತೆ. ಅಂಥ ರೈತರನ್ನ, ಅನ್ನ ಕೊಡೋ ರೈತರನ್ನ ಬೀದಿಗೆ ತಳ್ಳಿ ಇವತ್ತು ಮನಸಾ ಇಚ್ಛೆ ಒಂದು ಕಾನೂನು ತಂದುಬಿಟ್ಟು ಇವತ್ತು ಇದ್ದಿದ್ದನ್ನು ಖಾಸಗಿ ಅವ್ರಿಗೆ ಕೊಟ್ಟು, ಅನಿಲ್ ಅಂಬಾನಿ ಅಂಥವ್ರಿಗೆ ಕೊಟ್ಟು ನಾಳೆ ತಾರೀ ಈ ದೇಶನೇ ಮಾರಕೊಳ್ತಿದ್ದ ಈ ಸರ್ಕಾರ. ಖಂಡಿತವಾಗಿ ಅದಾಗಬಾರ್ದು. ನಮ್ಮ ದೇಶದ ಪ್ರಧಾನಮಂತ್ರಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಭಾಳ ಗಂಭೀರವಾದಂಥ ವಿಷಯ. ನೀವು ದಯವಿಟ್ಟು ಈ ಕಾನೂನನ್ನು ಖಂಡಿತ ಕೈ ಬಿಡಬೇಕು. ಈ ಮೀಟ್ರ್ಗಳು ಹಾಕೋದು ಇವತ್ತು ಕರ್ನಾಟಕದ ಒಂದರಲ್ಲೇ ಸುಮಾರು 40 ಲಕ್ಷ ಜನ ರೈತರೇ ಇದ್ದಾರೆ. ಅಂಥ ರೈತರ ಮೇಲೆ ಹೊರೆ ತಂದು ಹೇಳಿದ್ರೆ ಫೀಸ್ ಕಟ್ತಾರೆ. ಇಲ್ಲಿ ಆಟೆಕ್ ಮಾಡುವಾಗ ಅಲ್ಲಿ ಕಂಪ್ಯೂಟರ್ನಲ್ಲಿ ಕರೆನ್ಸಿ ಆಗ್ತೈತೆ, ಮೊಬೈಲ್ ಆದಂಗೆ. ಆವಾಗ ಕಂಪ್ಲೀಟ್ ಬೋರ್ ನಿಂತು ಹೋಗ್ತೈತೆ. ನೀನೇನು ನಿಲ್ಲಿಸ್ಬೇಕಾದಿಲ್ಲ, ಅದೇ ಗದೆ ನಿಂತು ಹೋಗ್ತೈತೆ. ಈ ಕಾನೂನನ್ನು ನಿಲ್ಲಿಸಿ ಒಂದು ಒಳ್ಳೆಯ ಆದೇಶ, ರೈತ ಬೆಳೆದಂಥದಕ್ಕೆ ಬೆಂಬಲ ಬೆಲೆ ಮತ್ತು ಸೂಕ್ತವಾದಂಥ ಮಾರುಕಟ್ಟೆಯಲ್ಲಿ ವ್ಯವಸ್ಥೆ ಇಲ್ಲ ಇವತ್ತು. ಅಂಥ ಬದುಕು ಬಿಟ್ಟು ನೀವು ಇದಕ್ಕೆ ಮುಂದಾಳಾಗಿರೋದು ಕರ್ನಾಟಕದಲ್ಲಿ ಇಡೀ ರೈತರಿಗೆ ಒಂದು ಕರಾಳ ದಿನ ಅಂತ ಹೇಳ್ತಾ ಇದ್ದೇನೆ. ಈ ಎಲೆಕ್ಷನ್ಗೋಸ್ಕರ ತಾತ್ಕಾಲಿಕವಾಗಿ ನಿಲ್ಲಿಸ್ಬೋದು. ನಾನು ಹೇಳ್ತೇನೆ ಆ ಮಾತನ್ನು. ಖಂಡಿತವಾಗಿ ಮುಂದೆ ನೀವು ಯಾವುದೇ ಒಂದು ಗ್ರಾಮಕ್ಕೆ ಬರಲಿ, ಒಂದು ನಗರಕ್ಕೆ ಬರಲಿ, ಹಳ್ಳಿಗಳಿಗೆ ಬರಲಿ, ಈವರೆ ರೈತರ ಮೇಲೆ ತಗ್ಗಿಸಿ ನೀವು ಬರಬೇಕು ಚುನಾವಣೆಗೆ. ಭಾಳ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಯಾವುದೇ ಒಂದು ಸರ್ಕಾರ ಬರಲಿ, ಕಾಂಗ್ರೆಸ್ ಸರ್ಕಾರ ಬರಲಿ, JDS ಬರಲಿ, BJP ಬರಲಿ, ರೈತರ ಮೇಲೆ ಈ ಮಾಸ್ಟೆಕ್ ಮೀಟರನ್ನು ಹಾಕೋದನ್ನು ಕೈ ಬಿಟ್ಟು ಬರ್ಬೇಕು ನೀವು.